ಎಲ್ಲರಿಗೂ ಶುಭ ದಿನ. ಇವತ್ತು ನಮ್ಮ ಭಾರತ ದೇಶ ಗಣರಾಜ್ಯೋತ್ಸವ ದಿನವನ್ನು ಆಚರಿಸ್ತಾ ಇದ್ದೇವೆ. 76ನೇ ಗಣರಾಜ್ಯೋತ್ಸವನ ಇವತ್ತೊಂದು ಹಮ್ಮಿಕೊಂಡಿದ್ದೇವೆ ನಾವು. ಮೊತ್ತ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ಬಂದಂಥ ಎಲ್ಲರಿಗೂ ನಾನು ನನ್ನ ನಗರಸಭೆ ವತಿಯಿಂದ ಹಾಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ಸ್ವಾಗತವನ್ನು ಬಯಸ್ತಾ, ಈ ಒಂದು ಧ್ವಜಾರೋಹಣದ ಕಾರ್ಯಕ್ರಮವನ್ನು ಮಾಡುವಂತಹ ನಮ್ಮ ನಗರಸಭೆ ಗೌರವಿತ ಅಧ್ಯಕ್ಷರು ಹಾಗೂ ಪ್ರಥಮ ಪ್ರಜೆಯಾದಂಥ ಶ್ರೀಮತಿ ಶಶಿಕಲಾ ಅವರನ್ನು ನಾನು ಮೊತ್ತ ಮೊದಲಿಗೆ ಸ್ವಾಗತ ಬಯಸ್ತಿದ್ದೇನೆ. ಹಾಗೂ ಬಂದಂತಹ ಎಲ್ಲ ಗೌರವಾನ್ವಿತ ನಮ್ಮ ನಗರಸಭೆಯ ಸದಸ್ಯರಿಗೂ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ಅಂತಂಥ ಎಲ್ಲ ನಮ್ಮ ನಗರಸಭೆಯ ಸಿಬ್ಬಂದಿ ವರ್ಗದವರಿಗೂ, ಅಧಿಕಾರಿ ವರ್ಗದವರಿಗೂ ಹಾಗೂ ನಮ್ಮ ಪೌರ ಕಾರ್ಮಿಕರವರಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಮಿತ್ರರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಗಣರಾಜ್ಯೋತ್ಸವ ದಿನದಂದು ನಮಗೇನು ಸಂವಿಧಾನದ ಒಂದು ಮಹತ್ವವನ್ನು ನಮಗೆ ಡಾಕ್ಟರ್ ಅಂಬೇಡ್ಕರ್ ಅವರು ನಮಗೇನು ಪಡಿಸ್ಕೋಸ್ಕರ ಒಂದು ಸಂವಿಧಾನವನ್ನು ರಚಿಸಿ ನಮಗೇನು ಅರ್ಪಣೆ ಮಾಡಿದಾರೋ, ಆ ಒಂದು ಸಂವಿಧಾನದ ಒಂದು ಏನು ಧ್ಯೇಯ ಇದೆ ಅದನ್ನು ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿಕೊಂಡು ಈ ಒಂದು ದಿನವನ್ನು ನಾವು ಒಂದು ಹಬ್ಬದಾಗಿ ಒಂದು ಆಚರಣೆ ಮಾಡಬೇಕು ಅಂತೇಳಿ ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಡಬೇಕು ಅಂತ ನಮ್ಮ ಮಾನ್ಯ ಅಧ್ಯಕ್ಷರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿಯವರಿಗೆ ಛಾಯಾಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಬೇಕು, ತದನಂತರ ಧ್ವಜಾರೋಹಣ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ರಾಷ್ಟ್ರಗೀತೆ पंजाब सिंध गुजरात मराठा द्राविड़ उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाये तव जय गाथा जन गण मंगलदायक जय हे भारत भाग्य विधाता जय है जय है जय है जय 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 है. ಉತ್ಸವದ ದಿನದಂದು ಎರಡು ಮಾತನ್ನು ನಮ್ಮ ನಗರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಶ್ರೀಯುತ ಇಸ್ಮಾಯಿಲ್ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. 76ನೇ ಗಣರಾಜ್ಯೋತ್ಸವದ ಸಲುವಾಗಿ ತಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ನಗರಸಭೆಯ ಪ್ರಥಮ ಪ್ರಜೆ, ನಮ್ಮ ನಾಯಕಿಯಾದಂತಹ ಶಶಿಕಲಾ ಮೇಡಮ್ ಅವರೇ, ಅದೇ ರೀತಿ ನಮ್ಮ RIO ಅವರೇ, RO ಅವರೇ, ಅದೇ ರೀತಿ ನಮ್ಮ ಜನಪ್ರಿಯ ಕೌನ್ಸಿಲರಾದಂತಹ ಸನ್ಮಾನ್ಯ ಖಲೀಲ್ ಕಚೇರಿಯವರೇ, ಅದೇ ರೀತಿ ಅಲೇಕಲ್ ಅಸ್ಗರ್ ಅಲಿ ಅವರೇ, ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರೇ, ಇವತ್ತು 76ನೇ ಸ್ವಾತಂತ್ರ್ಯವನ್ನು ಸಂವಿಧಾನ ರಚನೆ ಆದಂತಹ ದಿನವಾಗಿರುತ್ತದೆ. ಈ ಸಂವಿಧಾನವನ್ನು ಈಗಾಗಲೇ ಹಲವಾರು ಜನ ಅದನ್ನು ಇಲ್ಲದಂತಾಗಿ ನೋಡ್ತಾ ಇದ್ದಾರೆ. ಆದ್ದರಿಂದ ಸಂವಿಧಾನ ರಚನೆ ಆದ ಸಂವಿಧಾನದ ಎಲ್ಲ
ಇದು ಕಾನೂನಿನಂತೆ ಈಗ ನಮ್ಮ ಈ ದೇಶ ಮುನ್ನಡೀತಾ ಇದೆ. ಮುಂದಕ್ಕೂ ಕೂಡ ನಮ್ಮ ದೇಶ ಹಾಗೆ ಮುನ್ನಡೀತಾ ಇರಲಿ ಅಂತ ಹೇಳಿದ್ರು. ಇದೆಲ್ಲ ನಾವು ಕಾಣುವಂಥ ನಗರಸಭೆಯಲ್ಲಿ ಇದೆಲ್ಲ ಸಂವಿಧಾನದ ಅಡಿಯಲ್ಲಿರುವಂಥದ್ದು. ಆದ್ದರಿಂದ ನಾವೆಲ್ಲ ನಮ್ಮ ಅಧ್ಯಕ್ಷರು ಕೂಡ ಸಂವಿಧಾನದ ಅಡಿಯಲ್ಲೇ ಬಂದಂಥವರು. ಅವರಿಗೆ ನಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.